First and foremost, I want to express my deep appreciation to the visionary individuals behind this venture. ಭಾರತ್ ವೆಹಿಕಲ್ ಬಜಾರ್ ಇದು ಅಶ್ರಫ್ ಅವರು ಮತ್ತು ಹರೀಶ್ ಅವರು ಇವ್ರದೆಲ್ಲ ಕನಸಾಗಿತ್ತು. ಇವರು ಸ್ಪೆಷಾಲಿಟಿ ಬಂದ್ಬಿಟ್ಟು ಗೂಡ್ಸ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್. ನಾವು ಪುತ್ತೂರು ಲೊಕೇಶನಲ್ಲಿ ನಾವು ಉಪಯೋಗಿಸಿದ ವಾಹನಗಳ ಮಾರಾಟ ಮಳಿಗೆಯನ್ನು ಓಪನ್ ಮಾಡ್ತಿದ್ದೀವಿ. ವಾಹನದ ಸಾಲದ ಸೌಲಭ್ಯ ಹಾಗೆ ಇನ್ಶೂರೆನ್ಸ್ ಬಾಕಿ ಅದಕ್ಕೆ ವಾಹನಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳನ್ನು ನಾವು ಒಳಗೊಂಡು ಎಲ್ಲ ಮಾಡ್ತಾ ಇದ್ದೀವಿ. HMS ಗ್ರೂಪ್ನವರ ಭಾರತ್ ವೆಹಿಕಲ್ ಬಜಾರ್ ಅಕ್ಟೋಬರ್ 30ರಂದು ಮಿತ್ತೂರಿನಲ್ಲಿ ಶುಭಾರಂಭಗೊಂಡಿತು. ಸಂಸ್ಥೆಯ ಕಚೇರಿಯನ್ನು ಉದ್ಘಾಟಿಸಿದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಯಾವುದೇ ವ್ಯವಹಾರದಲ್ಲಿ ಯಶಸ್ಸು ಕಾಣಬೇಕಾದರೆ ಪ್ರಾಮಾಣಿಕತೆ ಮುಖ್ಯ, ಜನರ ವಿಶ್ವಾಸವೇ ಉದ್ಯಮದ ಯಶಸ್ಸಿನ ಮೂಲ ಎಂದರು. HMS ಗ್ರೂಪ್ ಬೆಂಗಳೂರು ಇದರ ಸುಬೋಧ್ ಬಿ ಶೆಟ್ಟಿ ಮಾತನಾಡಿ, ಭಾರತ್ ವೆಹಿಕಲ್ ಬಜಾರ್ ಮೂಲಕ ಉತ್ತಮ ವಿಶ್ವಾಸಾರ್ಹ ವ್ಯವಹಾರದ ವಾಹನಗಳ ಖರೀದಿ ಮಾರಾಟ ವ್ಯವಹಾರ ನಡೆಯಲಿದ್ದು, ಜನರು ಪೂರ್ಣ ವಿಶ್ವಾಸದೊಂದಿಗೆ ಇಲ್ಲಿ ವ್ಯವಹರಿಸಬಹುದಾಗಿದೆ ಎಂದು ಹೇಳಿ ಸಂಸ್ಥೆಗೆ ಶುಭ ಹಾರೈಸಿದರು. ಈ ಒಂದು ಸಂಸ್ಥೆ ಇವತ್ತಿಲ್ಲಿ ಓಪನ್ ಆಗಿರೋದು ನಮಗೆ ತುಂಬ ಒಂದು ಸಂತೋಷದ ವಿಷಯ. ಭಾರತ್ ವೆಹಿಕಲ್ ಬಜಾರ್ ಇದು ನಮ್ಮ ಅಶ್ರಫ್ ಅವರು ಮತ್ತು ಹರೀಶ್ ಅವರು ಇವ್ರದೆಲ್ಲ ಕನಸಾಗಿತ್ತು. 2006ರಿಂದ ಅವರು ಬಿಸ್ನೆಸ್ಸಿಂದ ಶುರು ಮಾಡಿ ಬಟ್ ಇವತ್ತಿನ ದಿನ ಇದೊಂದು ಸಂಸ್ಥೆ ಇಲ್ಲಿ ಓಪನ್ ಆಗಿರೋದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಇಲ್ಲಿ ಗೂಡ್ಸ್ ವೆಹಿಕಲ್, ಇವರು ಸ್ಪೆಷಾಲಿಟಿ ಬಂದ್ಬಿಟ್ಟು ಗೂಡ್ಸ್ ವೆಹಿಕಲ್, ಕಮರ್ಷಿಯಲ್ ವೆಹಿಕಲ್. ಸೊ ಇವ್ರ ಹತ್ರ ಇರುವ ಎಲ್ಲ ವೆಹಿಕಲ್ಗಳಾಗಲಿ ಯಾವುದೇ ಆಗಲಿ ಇದೊಂದು ಟ್ರಸ್ಟೆಡ್ ವೆಹಿಕಲ್. ಹೊಸ ವೆಹಿಕಲ್ಗಳು ಆಲ್ಮೋಸ್ಟ್ ಈಕ್ವಲ್ ಟು ಹೊಸ ವೆಹಿಕಲ್ ಥರ ಇರುತ್ತೆ. ಯಾರೇ ಒಂದು ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋರು ಈ ಒಂದು ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬ ಟ್ರಸ್ಟಲ್ಲಿ ಇನ್ವೆಸ್ಟ್ ಮಾಡಿ ನೀವು ವೆಹಿಕಲ್ಗಳನ್ನ ಬೈ ಮಾಡ್ಬೋದು ಅಂತ ಒಂದು. ಯಾಕೆಂದರೆ ನಾವು ಬೆಂಗಳೂರಿಂದ ಆಗಲಿ ಇಲ್ಲಿಂದ ಆಗಲಿ ಎಲ್ಲ ವೆಹಿಕಲ್ನ ನಾವು ತಗೊಬರ್ಬೇಕಾದ್ರೆ ಅದೊಂದು ಕ್ವಾಲಿಟಿ ಟೆಸ್ಟ್ ಮಾಡಿ ಸರ್ವಿಸ್ ಮಾಡಿ ಇಲ್ಲಿ ಬಂದು ನಾವು ಸರ್ವಿಸ್ ಮಾಡ್ತೀವಿ. ಸೊ ಹಾಗಾಗಿ ಯಾರೇ ಆಗಲಿ ಈ ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋರು ಒಂದು ಉತ್ತಮವಾದ ನಂಬಿಕೆಯಿಂದ ಮಾಡ್ಬೋದು. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಒನ್ ಟೈಮ್ ಇರುತ್ತೆ. ಸೊ ಲೈಫಲ್ಲಿ ಅದೊಂದು ಆಪರ್ಚುನಿಟಿ, ಆಮೇಲೆ ದುಡಿಯೋದೊಂದು ಇರುತ್ತೆ. ಯಾವುದೇ ಆಗಲಿ ಮನೆ ತೊಗೊಳ್ಳೋದು ಏನೇ ಆಗಲಿ, ಬಟ್ ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋದು ಇದೊಂದು ಒಳ್ಳೆ ಆಪರ್ಚುನಿಟಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್, ಯಾಕೆಂದರೆ ಹೊಸ ವೆಹಿಕಲ್ ವ್ಯಾಲ್ಯೂ ಎಲ್ಲ ನೋಡಿದರೆ ತುಂಬಾ ಹೈ ಇರುತ್ತೆ. ಬಟ್ ಕಂಪೇರ್ ಟು ಇದಕ್ಕೆ ಉತ್ತಮವಾದ ವೆಹಿಕಲ್ ಬೆಸ್ಟ್ ಪ್ರೈಸಲ್ಲಿ ಸಿಗುವಂಥದ್ದಾದರೆ ಅದು ಇದು ಒಂದು ಒಳ್ಳೆಯ ಅವಕಾಶ ಜನರಿಗೆ. ನಾನು ಅದೊಂದು ಇನ್ನೂ ಅದನ್ನೇ ಒತ್ತಿ ಹೇಳ್ತಿದ್ದೀನಿ. ಅಂದರೆ ಈ ವೆಹಿಕಲ್ ಮೇಲೆ ಇನ್ವೆಸ್ಟ್ ಮಾಡೋದೊಂದು ಒಳ್ಳೆಯ ಅವಕಾಶ ನಿಮಗೆ. ಸೊ ಹಾಗಾಗಿ ಅಶ್ರಫ್ ಮತ್ತು ಹರೀಶಣ್ಣ ಮತ್ತು ನಮ್ಮ HMS ಗ್ರೂಪ್ನ ಎಲ್ಲ ಸದಸ್ಯರಿಗೂ ಶುಭ ಹಾರೈಸಿ ಇದೊಂದು ಮುಂದಕ್ಕೆ ಒಳ್ಳೆ ದೊಡ್ಡ ಘಟಕ ಆಗಿ ಎಲ್ರಿಗೂ ಒಂದು ಉತ್ತಮವಾದಂಥ ಒಂದು ಸಂಸ್ಥೆ ಆಗಲಿ ಅಂತ ನಾನು ಹಾರೈಸಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೀನಿ. ವಾಹನಗಳ ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿದ ಸೈಯದ್ ಮಹಮ್ಮದ್ ಮಿಹ್ರಾಜ್ ಅಲ್ ಹಾದಿ ಅಲ್ ಅಶ್ಅರಿ ತಂಗಳ್ ಮಾತನಾಡಿ, ವಿಶ್ವಾಸಾರ್ಹ ವ್ಯವಹಾರದ ಮೂಲಕ ಭಾರತ್ ವೆಹಿಕಲ್ ಬಜಾರ್ ಜನರ ಮೆಚ್ಚುಗೆ ಗಳಿಸಿದ ಸಂಸ್ಥೆಯಾಗಿ ಬೆಳೆಯಲಿ ಎಂದು ಹಾರೈಸಿದರು. First and foremost, I want to express my deep appreciation to the visionary individuals behind this venture. Their dedication and hard work have brought the showroom to life, and their commitment to delivering the quality vehicles is commendable. I also want to express and extend my gratitude to the entire team that has worked tirelessly to make this showroom a reality. Your passion and diligence have set the stage for a new standard of excellence in the second-hand vehicle industry. But it's not just about the vehicle on display. It's about the people who will walk through these doors looking for reliable transportation solutions. I extended my heartfelt thanks to the future customers who will place their trust in this showroom. Your support is integral to the success of this enterprise. The showroom is not merely a place to buy a vehicle or sell a vehicle. It's a hub for friends and community and friends of different religion teams. There is a beautiful word in Kannada, 𝐼𝐻 ಪರವೇತಿ ಗಣನಾಂ ನವಚೇತಸ ಮುದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ.
We're all one family. We all belong to one family, that is human being. So I appreciate Bharat Enterprise calling a warm welcoming each and every guest from different part of the Karnataka. And this showroom is very much remarkable by calling everyone at right time, right moment, and giving a great appreciation with a beautiful red flower to each and everyone. And thank you and all the very best to all team. ನಿಟ್ಲಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಮಿತಾ ಡಿ ಪೂಜಾರಿ ಮಾತನಾಡಿ, ಸೇವೆ, ವಿಶ್ವಾಸ, ವ್ಯವಹಾರ ಉತ್ತಮವಾಗಿದ್ದಾಗ ಯಾವುದೇ ಸಂಸ್ಥೆ ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು. ವೆಹಿಕಲ್ಸ್ ಆ್ಯಂಡ್ ಗೂಡ್ಸ್ ಸರ್ವಿಸನ್ನು ಬಹಳ ಒಂದು ಒಳ್ಳೆಯ ಪರಿಸರದಲ್ಲಿ, ವಿಶಾಲವಾದ ಜಾಗದಲ್ಲಿ ಇವತ್ತು ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಸೇವೆ, ನಂಬಿಕೆ, ವ್ಯವಹಾರ ಈ ಮೂರು ತಮ್ಮಲ್ಲಿ ತಾವು ಮೈಗೂಡಿಸಿಕೊಂಡರೆ. ಪತ್ರಕರ್ತ ಲತೀಫ್ ನೇರಳಕಟ್ಟೆ ಮಾತನಾಡಿ, ಭಾರತ್ ವೆಹಿಕಲ್ ಬಜಾರ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶುಭಾರಂಭಗೊಂಡಿರುವುದು ಅತೀವ ಸಂತಸ ತಂದಿದೆ. ಇದರ ಮಾಲಕರಾದ ಅಶ್ರಫ್ ಅವರು ವೆಹಿಕಲ್ ವ್ಯವಹಾರದಲ್ಲಿ ಈಗಾಗಲೇ ಛಾಪು ಮೂಡಿಸಿದ್ದು, ಈ ಸಂಸ್ಥೆ ಯಶಸ್ಸು ಕಾಣಲಿದೆ ಎಂದು ಹೇಳಿ ಶುಭ ಹಾರೈಸಿದರು. ನಮ್ಮ ನೆಟ್ಲಮುಡ್ನೂರು ಗ್ರಾಮಕ್ಕೆ ಆಗಮಿಸಿರುವುದು ನಮಗೆಲ್ಲರಿಗೂ ತುಂಬಾ ಸಂತಸದ ವಿಚಾರವಾಗಿದೆ. ನಾವು ಅಶ್ರಫ್ ರವರನ್ನ ಅತಿ ಹತ್ತಿರದಿಂದ ನಾವು ಬಲ್ಲವರು. ಯಾಕಂತ ಹೇಳಿದ್ರೆ ಅವರು ಸುದ್ದಿ ಪತ್ರಿಕೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಸಹೋದ್ಯೋಗಿಗಳಾಗಿ ದುಡಿದಂಥವರು. ಒಂದು ವಸ್ತುನಿಷ್ಠ ವರದಿಗಾರಿಕೆಗೆ ಯಾವ ರೀತಿ ಅವರು ಒಂದು ಪ್ರಖ್ಯಾತರಾಗಿದ್ದರೋ ಅದೇ ರೀತಿ ವ್ಯಾಪಾರದಲ್ಲೂ ಕೂಡ ತನ್ನ ಆ ಒಂದು ಉತ್ತಮವಾದಂತಹ ಛಾಪನ್ನ ಅವರು ಮೂಡಿಸಿದ್ದಾರೆ. ಈಗಾಗಲೇ ಹಲವು ವರ್ಷಗಳಿಂದ ಈ ಒಂದು ಸೈಡ್ ಬಿಸ್ನೆಸ್ ಆಗಿ ಈ ಒಂದು ವೆಹಿಕಲ್ ಅನ್ನ ಮಾರಾಟ ಮಾಡುವುದಾಗಿರ್ಲಿ, ಇನ್ನಿತರ ಕೆಲಸಗಳಲ್ಲಿ ಅವರು ತೊಡಗಿಸಿಕೊಂಡವರು. ಇದೀಗ ಅವರು ಮುಖ್ಯ ಉದ್ದಿಮೆಯಾಗಿ ಅದನ್ನು ಆಯ್ಕೆ ಮಾಡಿಕೊಂಡು ಅವರು ಆರಂಭಿಸಲಿಕ್ಕೆ ಸಿಕ್ಕಿದಂತಹ ಜಾಗ ಅದು ನಮ್ಮ ನೆಟ್ಲಮುಡ್ನೂರು ಗ್ರಾಮ ಅನ್ನೋದು ನಮಗೆ ಒಂದು ಬಹಳ ಸಂತೋಷ. ಅದೇ ರೀತಿ ನಮ್ಮ ಪಂಚಾಯತಿನ ಅಧ್ಯಕ್ಷರು ಆದಂತಹ ಸಮಿತಾ ಡಿ ಪೂಜಾರಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮ್ಮ ಇಡೀ ನೆಟ್ಲಮುಡ್ನೂರು ಗ್ರಾಮಕ್ಕೆ ತಾವು ಒಂದು ಒಳ್ಳೆಯ ಒಂದು ಗೌರವವನ್ನು ನೀಡಿದ್ದೀರಾ. ಅದಕ್ಕಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯುವ ಉದ್ಯಮಿ ಬಾತಿಶಾ ಅಳಕೆ ಮಜಲು, ಸಂಸ್ಥೆಯ ಕಟ್ಟಡದ ಮಾಲಕ ಎ ವೆಂಕಪ್ಪ ನಾಯ್ಕ, ಕೋಡಾಜೆ ಮದ್ರಸದ ಅಧ್ಯಾಪಕ ಜಾಫರ್ ಸಾದಿಕ್ ಅರ್ಷದಿ ಶುಭ ಹಾರೈಸಿದರು. ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ವೆಹಿಕಲ್, ವಿಶೇಷವಾಗಿ ಗೂಡ್ಸ್ ವೆಹಿಕಲ್ನ ವ್ಯಾಪಾರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಅಶ್ರಫ್ ಕೊಡಾಜೆ ಹಾಗೂ ಅವರ ಎಲ್ಲ ತಂಡದ ಸದಸ್ಯರಿಗೆ ಪ್ರಥಮವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಪುತ್ತೂರು ಹಾಗೂ ಮಂಗಳೂರು ರಾಜ್ಯ ಹೆದ್ದಾರಿಯ ಈ ಒಂದು ವಿಶಾಲವಾದ ಸ್ಥಳದಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಿಸಿದಂತಹ ಭಾರತ್ ವೆಹಿಕಲ್ ಬಜಾರ್ ಈ ಒಂದು ಸಂಸ್ಥೆಯು ಮುಂದಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ ಆಗಿ ಮಾರ್ಪಾಡಲಿ ಎಂಬಂತಹ ವಿಶೇಷವಾದಂತಹ ಆರೈಕೆಯನ್ನು ಮಾಡುತ್ತಾ ನನಗೆ ಅವಕಾಶಕ್ಕಾಗಿ ವಂದಿಸುತ್ತಾ ജയ് ഹിന്ദ് ജയ് കർണാടക. അഷ്റഫ് കൊടാജെ അവരുകൾ, അതുപോലെ തന്നെ ഈ മഹത്തായ പരിപാടിയിൽ വേദിയിൽ ഒരുമിച്ച് കൂടിയ ഗണ്യരായ അതിഥികളെ, അതുപോലെ തന്നെ ഈ പരിപാടിയുടെ സർവോപരി സഹായക സഹകരണ അംഗങ്ങളായ വ്യക്തികളെ, ഈ ഒരു പരിപാടിയിൽ ഭാരത് വെഹിക്കിൾ ബസാർ യൂസ്ഡ് കാർ ആൻഡ് ഈ ഒരു ഷോറൂമിന്റെ സംഭവത്തെക്കുറിച്ച് വിവരിക്കാനൊന്നും എനിക്ക് അറിയില്ലെങ്കിലും ഇവിടെ വരുന്നതിന് മുമ്പ് ഇത്തരം അതിശോക്തിയായ ഒരു വിശാലമായ പരിപാടി എന്ന് ഞാൻ വിചാരിച്ചിരുന്നില്ല. എന്നാലും അൽഹംദുലില്ലാഹ് വളരെയധികം സന്തോഷകരമായി, വളരെയധികം വിപുലമായി ഈ ഒരു പ്രസ്ഥാനം അല്ലെങ്കിൽ ഈ ഒരു കമ്പനി കണ്ടപ്പോൾ വളരെയധികം സന്തോഷമായി. ഇൻഷാ അല്ലാഹ് ഇനിയും വളരെ നല്ല രീതിയിൽ ഈ ഒരു പ്രസ്ഥാനം പ്രവർത്തിക്കാനും ഇത് മുന്നോട്ട് കൊണ്ടുപോകുവാനും ദൈവന്റെ അള്ളാഹുവിൻ്റെ സഹായവും
ആ ഒരു കടിയും ഉണ്ടാകട്ടെ എന്ന് പ്രാർത്ഥിച്ചുകൊണ്ട് ಹಳೆಯ ವೆಹಿಕಲ್ಗಳ ಮಾರಾಟ ವ್ಯವಸ್ಥೆಯನ್ನು ನಾನು ಭಾಳ ಸಂತೋಷದಿಂದ ವೆಲ್ಕಮ್ ಮಾಡುತ್ತಾ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗಿ ಅವರ ವ್ಯವಹಾರ ಮತ್ತು ನಮ್ಮ ಒಂದು ಬಾಂಧವ್ಯ ಒಂದೇ ರೀತಿ ಮುಂದುವರಿಯಲಿ ಅಂತೇಳಿ ನಾನು ಆಶಿಸ್ತೇನೆ. ಅಧ್ಯಕ್ಷತೆ ವಹಿಸಿದ್ದ ಎಚ್ಎಂಎಸ್ ಗ್ರೂಪ್ನ ಚೇರ್ಮನ್ ಹರೀಶ್ ಎಂ ಶೆಟ್ಟಿ ಮಾತನಾಡಿ, ವ್ಯವಹಾರದಲ್ಲಿ ಹಣಕ್ಕಿಂತಲೂ ಹೆಚ್ಚಾಗಿ ವಿಶ್ವಾಸ ಮುಖ್ಯವಾಗಿದ್ದು 2006ರಲ್ಲಿ ಸಣ್ಣ ಮಟ್ಟಿನಲ್ಲಿ ಪ್ರಾರಂಭಿಸಿದ ನಮ್ಮ ಸಂಸ್ಥೆ ಜನರ ವಿಶ್ವಾಸ ಗಳಿಸಿದ ಸಂಸ್ಥೆಯಾಗಿದೆ ಎಂದರು. ನಾವು ಇವತ್ತಿನ ದಿನ 30/10/2023ರಲ್ಲಿ ನಾವು ಪುತ್ತೂರು ಲೊಕೇಶನಲ್ಲಿ ನಾವು ಹೊಸ ಉಪಯೋಗಿಸಿದ ವಾಹನಗಳ ಮಾರಾಟ ಮಳಿಗೆಯನ್ನು ಓಪನ್ ಮಾಡ್ತಿದ್ದೀವಿ. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಮುಗಿದು ಈಗ ನಮ್ಮದು ವ್ಯಾಪಾರದ ಕಡೆ ಗಮನ ಕೊಡ್ತಾ ಇದ್ದೀವಿ. ನಮ್ಮ ಈ ವ್ಯಾಪಾರದಲ್ಲಿ ಉಪಯೋಗಿಸಿದ ವಾಹನಗಳ ಮಾರಾಟಗಾರರು ನಾವು ಆಗಿದ್ದು ಎಲ್ಲ ಕಮರ್ಷಿಯಲ್ ವಾಹನಗಳು ಹಾಗೂ ಕಾರ್ಸ್ ಸೆಗ್ಮೆಂಟ್, ಟೂ ವೀಲರ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ವಿ. ಆದರೆ ನಾವು ಹೆಚ್ಚು ಇಂಪಾರ್ಟೆನ್ಸ್ ಕಮರ್ಷಿಯಲ್ ವೆಹಿಕಲ್ಗೆ ಕೊಡ್ತಾಯಿದ್ವಿ. ಯಾಕೆಂದರೆ ನಾವು ಈ ಕಡೆ ದಕ್ಷಿಣ ಕನ್ನಡದಲ್ಲಿ ಆ ಕಡೆಗೆ ನೋಡಿದ ಹಾಗೆ ಎಲ್ಲಿಯೂ ಕಮರ್ಷಿಯಲ್ ವೆಹಿಕಲ್ ಕಡಿಮೆ ಪ್ರಮಾಣದಲ್ಲಿ ಮಾರಾಟಗಾರರು ಇರುವುದರಿಂದ ನಾವು ನಮ್ಮದೊಂದು ಕಾನ್ಸೆಪ್ಟ್ ಇತ್ತು. ನಾವು ಈ ಏರಿಯಾದಲ್ಲಿ ಒಂದು ಮಾಡಿಬಿಟ್ಟು ನಮ್ಮ ಸಮಾಜದವರಿಗೆ ಅನುಕೂಲತೆಯನ್ನು ಒದಗಿಸಬೇಕು ಅಂತೇಳಿ ಆ ಕಾನ್ಸೆಪ್ಟಲ್ಲಿ ನಾವು ಈಗ ಇವತ್ತು ಶುಭಾರಂಭಗೊಂಡಿದ್ದೇವೆ. ಯಾವಾಗ ಬೇಕಾದರೂ ಬಂದು ನಮ್ಮ ವಾಹನವನ್ನು ಪರೀಕ್ಷಿಸಿ ನಮ್ಮ ನ್ಯಾಯವಾದ ಬೆಲೆಗೆ ನಾವು ಮಾರುತ್ತಾ ಇದ್ದೀವಿ. ಅಲ್ಲದೆ ನಮ್ಮದು ವಾಹನದ ಗುಣಮಟ್ಟವೂ ಕೂಡ ಸರ್ಟಿಫೈಡ್ ಆಗಿರ್ತದೆ. ನಾವು ಎಲ್ಲ ಥರದ ದುರಸ್ತಿ ಕಾರ್ಯ ಏನಾದರೂ ಇದ್ರೂ ಅದನ್ನು ಸರಿಯಾದ ವ್ಯವಸ್ಥಿತವಾದ ಅವರ ಸರ್ವಿಸ್ ಜಾಲದಲ್ಲಿ ಮಾಡಿಸ್ಬಿಟ್ಟು ನಾವು ಇಲ್ಲಿ ವಾಹನವನ್ನು ಮಾರಾಟ ಮಾಡ್ತಾ ಇದ್ದೀವಿ. ಆದ್ದರಿಂದ ತಾವೆಲ್ಲರೂ ಬಂದು ತಮ್ಮ ಈ ಮಳಿಗೆ ವಿಸಿಟ್ ಕೊಟ್ಟು ತಮ್ಮ ಅಭಿಪ್ರಾಯ ಅಥವಾ ಸಲಹೆಗಳನ್ನು ಸೂಚಿಸಬಹುದು. ಅಥವಾ ಖರೀದಿ ಏನಾದರೂ ಇದ್ದರೆ ನಮ್ಮ ಹತ್ರ ವಾಹನದ ಸಾಲದ ಸೌಲಭ್ಯ, ಹಾಗೆ ಇನ್ಶೂರೆನ್ಸ್, ಬಾಕಿ ಅದಕ್ಕೆ ವಾಹನಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳನ್ನು ನಾವು ಒಳಗೊಂಡು ಎಲ್ಲ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತೇವೆ. ಕಾಜಿ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ ಆಗಮಿಸಿ ಶುಭ ಹಾರೈಸಿದರು. ಸಾನ್ವಿ ಇಂಜಿನಿಯರಿಂಗ್ ವರ್ಕ್ಸ್ ಕಬಕ ಇದರ ಮನೋಹರ್ ಶೆಟ್ಟಿ, ಪಾಯಿಂಟರ್ ಹರೀಶ್ ನಾಯಕ್ ಹಾಗೂ ವಿನಾಯಕ ಬೆಸ್ಟ್ ಮಾರುತಿ ಪಾಯಿಂಟ್ ಕಬಕ ಇದರ ದಿನೇಶ್ ಪಿ ಅವರನ್ನು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಎಚ್ಎಂಎಸ್ ಗ್ರೂಪ್ನ ಚೇರ್ಮನ್ ಉದ್ಯಮಿ ಹರೀಶ್ ಎಂ ಶೆಟ್ಟಿ ಅವರನ್ನು ಇದೇ ವೇಳೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸೈಯದ್ ಇಬ್ರಾಹಿಂ ಹಮ್ಜಾ ತಂಗಳ್ ಪಾಟ್ರಕೋಡಿ ದುವಾ ನೆರವೇರಿಸಿದರು. ವೇದಿಕೆಯಲ್ಲಿ ಶಾಂತಾ ಬಿ ಹರೀಶ್ ಶೆಟ್ಟಿ, ಕೋಡಾಜೆ ಬದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷ ಇಬ್ರಾಹಿಂ ಹಾಜಿ ಕೋಡಾಜೆ, ಮಿತ್ತೂರು ಶುಭೋದಯ ಫ್ಯೂಯಲ್ಸ್ನ ಮಾಲಕ ಗೋಪಾಲ್ ಕೃಷ್ಣ ಭಟ್ ಉಪಸ್ಥಿತರಿದ್ದರು. ಸರ್ವೆ ಕಲ್ಪನೆ ಸರಕಾರಿ ಪ್ರೌಢಶಾಲಾ ಕಾರ್ಯಾಧ್ಯಕ್ಷ ಸಿದ್ದಿಕ್ ಸುಲ್ತಾನ್ ಕೂಡು ರಸ್ತೆ ಹಾಗೂ ನ್ಯಾಯವಾದಿ ರಮನಾಥ್ ರೈ ಆಗಮಿಸಿ ಶುಭ ಹಾರೈಸಿದರು. ಭಾರತ್ ವೆಹಿಕಲ್ ಬಜಾರ್ನ ಮಾಲಕ ಅಶ್ರಫ್ ಪುತ್ತೂರು ಅತಿಥಿಗಳನ್ನು ಸತ್ಕರಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ಯೂಸುಫ್ ರೆಂಜಲಾಡಿ ಸ್ವಾಗತಿಸಿದರು. ಕೆಎಂ ಹನೀಫ್ ರೆಂಜಲಾಡಿ ಕಾರ್ಯಕ್ರಮ ನಿರೂಪಿಸಿದರು. ಆಸಿಫ್ ಕಲ್ಲಡ್ಕ, ಶರೀಫ್ ಮಿತ್ತೂರು ಬಡಾಜೆ, ಆಸಿಫ್ ಮಠ, ಅಬ್ದುಲ್ ಖಾದರ್ ಕಬಕ ವಿವಿಧ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಶುಭಾರಂಭದ ದಿನದಂದೇ 3 ವಾಹನಗಳನ್ನು ಗ್ರಾಹಕರಿಗೆ ಮಾರಾಟ ಮಾಡಲಾಯಿತು. ಖರೀದಿಸಿದ 3ವರಿಗೂ ಗಿಫ್ಟ್ ನೀಡಿ ಗೌರವಿಸಲಾಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.